ಬೀದರ್ ಜಿಲ್ಲೆಯ ಔರಾದ ತಾಲೂಕಿನಲ್ಲಿ ಜನರು ನೀರಿಗಾಗಿ ಪರದಾಡ್ತಾ ಇದ್ದಾರೆ. ಕೇಂದ್ರ ಸಚಿವರಾದ ಭಗವಂತ ಖೂಬಾ ಹಾಗೂ ಮಾಜಿ ಸಚಿವ ಔರಾದ ಶಾಸಕರು ಆದ ಪ್ರಭು ಚವ್ಹಾಣ ಇದ್ರೂ ಇಲ್ಲಿನ ಜನರು ನೀರಿನ ಸಮಸ್ಯೆಯಿಂದ ಪರದಾಡುವಂತಾಗಿರುವುದು ದುರಂತ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂತಪುರ ವಾರ್ಡ್ 2ರಲ್ಲಿ ನೀರು ಮತ್ತು ಚರಂಡಿ ವ್ಯವಸ್ಥೆ ಬಗೆಹರಿಸಿದ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ ಜನರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂತಪುರ ಹುಬ್ಬಳ್ಳಿ ವಾರ್ಡ್ 2ರಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಿಂದ ಮಹಿಳೆಯರು ಪರದಾಡ್ತಾ ಇದ್ದಾರೆ. ಸಮಸ್ಯೆ ಬಗೆಹರಿಸುವಂತೆ ಹಲವು ಬಾರಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಕೇಂದ್ರ ಸಚಿವರು ಹಾಗೂ ಮಾಜಿ ಸಚಿವರು ಇದೇ ಭಾಗದಲ್ಲಿ ತಿರುಗಾಡ್ತಾ ಇದ್ರೂ ಇಲ್ಲಿನ ಸಮಸ್ಯೆ ಬಗೆಹರಿದಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವರದಿ ಅರವಿಂದ ಮಲ್ಲಿಗೆ, ಬೀದರ್. ನೋಡ್ರಿ ಗೊಜ್ಜಿನಾಗಿ ನೀರು ಬಂದಿದ್ದಿನ ಬಹಳಷ್ಟು ಮತ್ತೆ ನಾಲಿ ಸಮಸ್ಯೆ ಇದೆ ನೋಡ್ರಿ. ಕೈ ಕಡೆ ಒಂದ್ಸಲ ಬಿ ನಾಲಿ ಕ್ಲೀನ್ ಮಾಡಲ್ಲ. ನಾಲಿ ಗೊಜ್ಜು ಕುಡಿಯ ನೀರು ಬಳಸ ನೀರು ಎಲ್ಲ ಸೇಮ್ ಅದ ನೋಡ್ರಿ ನಮ್ಮಲ್ಲಿ. ಎಷ್ಟು ದಿನಕ್ಕೊಂದ್ ಸರ್ತಿ ಬರ್ತಾವ್ರಿ? ದಿನಕ್ಕೊಂದ್ಸಲ ಬರ್ತಾವ. ಇದ್ರ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಯಾವತ್ತಾರ ಹೇಳಿರಿ? ಎಷ್ಟು ಸರ್ತಿ ಹೇಳಿರಿ? ಸಲ ಹೋಗಿದ್ದು. ಏನಂತಾರ ಅವ್ರು? 6 ಸಲ ಹೋಗಿದ್ದೆ. ನಮ್ಗೆ ಮರ್ಯಾದೆ ಸಂಬಂಧ ಕೊಡಲ್ಲ ಪಂಚಾಯತ್ದಾಗ. ಕಿಮ್ಮತ್ ಕೊಡಲ್ಲ. ಕೂಡ್ಬಿ ಆಮೇಲೆ ನಿಂದ್ರಬಿ ಆಮೇಲೆ ನೀರ್ ಕೊಡಲ್ಲ. ಕುಡಿಲಕ್ಕ ಹೋದ್ರು. ನಮ್ಮೂರ್ ಪಂಚಾಯತ್ ಅದ. ಇದು ಎಷ್ಟನೇ ವಾರ್ಡ್ ಅದ ರೀ? ಇದು ಸೆಕೆಂಡ್ ವಾರ್ಡ್ ಅದ ರೀ, ಸಂತಪುರ್. ಇಲ್ಲಿ ನೋಡ್ರಿ, 10 ದಿನಕ್ಕೊಂದ್ಸಲ ನೀರ್ ಬರ್ತಾವ. ನೀರು ಕರೆಕ್ಟ್ ಬರ್ತಾ ಇಲ್ಲ. ಬಾಯಿ ನೀರಿಲ್ಲ. ಒಂದು ಬಾಯಿ ಅದ, ಒಂದು ಬೋರ್ ಅದ, ನಳ್ಳದ. ಅದ್ರೂ 10 ದಿವಸಕ್ಕೊಂದ್ಸಲ ನೀರು ಬರ್ತಾವ. ಈ SC ವಾರ್ಡ್ ಸೆಕೆಂಡ್ ವಾರ್ಡ್ ಈ ಕಡೆ ಚರ್ಚಿನ ಹತ್ರ ಏನದ ಅಂತಂದ್ರೆ ನೀರಿನ ಬಹಳ ಸಮಸ್ಯೆ ಆಗ್ಲತ್ತ. ನೀರಿನ ಕಡೆ ನಾವು ಖರ್ದಿ ದುಡ್ಡು ಕೊಟ್ಟು ನೀರು ತರಬೇಕಂತ ಬೇರೆ ಕೆಲಸ ಬಿಟ್ಕೊಟ್ಟು ನಾವು ನೀರಿಗೆ ಕಡೆ ನಾವು ದಾರಿ ಕಾಯ್ಬೇಕಾಗತ್ತದ. ಮತ್ತು ಪಂಚಾಯತ್ ಅಧಿಕಾರಿಯಾಗಿ ಎಷ್ಟು ಸಲ ಹೇಳಿದ್ರು ಅವರು ಕೇರ್ ಮಾಡ್ತಾ ಇಲ್ಲ. ಈ ನಾಲಿ ಪೂರ ಫುಲ್ ಮುಚ್ಚೋಗಿದೆ, ಡ್ಯಾಮೇಜ್ ಆಗಿದೆ. ಇದು ಯಾರು ನೋಡ್ತಾ ಇಲ್ಲ. ನಾಲಿನೂ ಸ್ವಚ್ಛತೆ ಮಾಡ್ತಾ ಇಲ್ಲ. 4-5 ಸಲ ಅವರಿಗೆ ಮನವಿ ಕೊಟ್ಟಿದ್ದೆವು. ಮನವಿ ಕೊಟ್ಟರು ಸೀಮಿತ. ಅದಕ್ಕೆ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇದಕ್ಕೆ ಏನಾದರೂ ಆಗಿ ಜನ ಬೇಮಾರ್ ಬಿದ್ದರೆ ಇದು ಹೊಣೆಗಾರ ಯಾರು? ಗ್ರಾಮ ಪಂಚಾಯತಿನ ಅಥವಾ ಜಿಲ್ಲಾ ಪಂಚಾಯತ ಅಂತ ನಮಗೆ ಸಮಸ್ಯೆ ಆಗ್ತಾ ಇದೆ. ಮುಂದೆ ಡೆಂಗ್ಯೂ, ಇಂಥ ಚಿಕನ್ ಗುನ್ಯ, ಇಂಥ ಜ್ವರಕ್ಕೆ ಜನಗಳು ತುತ್ತಾಗತಕ್ಕಂಥ ಪರಿಸ್ಥಿತಿ ಬರ್ತಾ ಇದೆ. ಅದಕ್ಕಾಗಿ ಮತ್ತೆ ಮನವಿ ಮಾಡ್ತಾ ಇದ್ವಿ ಗ್ರಾಮ ಪಂಚಾಯತ್ ಅಧಿಕಾರಿಯವರಿಗೆ. ಈ ನಾಲೆ ಸ್ವಚ್ಛತೆ ಮಾಡಬೇಕು, ಮತ್ತೆ ನಮಗೆ ಮುಖ್ಯವಾಗಿ ನೀರಿನ ಶಾಶ್ವತ ಪರಿಹಾರ ಕೊಡಬೇಕೆಂದು ತಮ್ಮಲ್ಲಿ ಕಳಕಳಿಯ ಮನವಿ. 2ನೇ ವಾರ್ಡ್ದಾಗ ನೀರು 15 ದಿನಕ್ಕೊಮ್ಮೆ ಬರ್ತಾವ ನೋಡ್ರಿ. ನೀರೇ ಸಾಕು ಉಂಟು ಎಲ್ಲರಿಗೆ. ನೀರು ಹುಡುಕ್ಬೇಕ ಆಗತ್ತೆ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹೇಳಿರಿ ಯಾವತ್ತಾದ್ರ? ಎಷ್ಟು ಸರ್ತಿ ಹೋಗಿರಿ ಪಂಚಾಯತ್ಗ? ಹೋಗಿದಾರೆ.